ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ಇನ್ನೇನಿದೆ ವಿಶೇಷ? ಈ ಪ್ರದೇಶದಲ್ಲಿ ವಿಶಿಷ್ಟವಾದ ಜನಪದ ಕುಣಿತಗಳಿವೆ. ಅದ್ಯಾವುದು ಸರ್? ತೆಂಗಿನ ಸಿರಿ ರಂಗದಲ್ಲಿ ಶೋಭಿಸುವ ಸಿರಿಯ ಮಕ್ಕಳ ಮಾರಿ ಓಡಿಸುವ ತಂಗಿಲು ಕುಣಿತ ಹಾಗೂ ಹೆಂಗಸರ ಲೇಲೆಪಾಡಿ ನೃತ್ಯ. ಆ ಕುಣಿತಗಳನ್ನು ನೋಡಲು ಆಸೆ ಆಗ್ತಿದೆ ಸರ್. ಅದಕ್ಕೇನಂತೆ, ತಂಗಿಲು ಕುಣಿತಕ್ಕೆ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾರೆ ನೋಡಿ ಮಕ್ಕಳೇ. ಹೌದು ಸರ್, ಅವರ ಹಿಂದೆ ಲೇಲಪಾಡಿ ಹೆಂಗಸರು ನೃತ್ಯ ಮಾಡಕ್ಕೆ ತಯಾರಾಗಿ ನಿಂತಿದ್ದಾರೆ.
please. Train number 1357 Karnataka Kashi Express is arriving to Hubli station on platform number 2. ಅಲ್ಲೋಡಿ ಗೊಂಡಲ ರಾಶಿ ಎಣ್ಣೆ ಕುಡಿಯೋಣ ಬಾಯಾಗ ಇದೆ ಸರ್. ನೀನು ಎಳ್ನೀರಂತ ನೆನಪಾಯ್ತು ನೋಡು. ನಿಮ್ಗೆ ನಾವಾಡೋ ಕನ್ನಡದ ಸೊಗಸೇನು ಗೊತ್ತಾ? ಹೌದು ಸರ್, ಮಂಗಳೂರು ಕನ್ನಡನೇ ಬೇರೆ, ಬೆಂಗಳೂರು ಕನ್ನಡನೇ ಬೇರೆ. ಹುಬ್ಬಳ್ಳಿ ತಂತ್ರವಾದ್ರೆ ಮೈಸೂರು ಕನ್ನಡ ಇನ್ನೊಂಥರ. ಹೌದು, ಅದೇ ನಮ್ಮ ಕರ್ನಾಟಕದ ವೈವಿಧ್ಯತೆ. ಈಗ ಕರ್ನಾಟಕದ ಸಂಸ್ಕೃತಿ ಮತ್ತು ಭಾಷಿಕ ವೈವಿಧ್ಯವನ್ನು ಸಾರೋ ಗೀತೆಗೆ ನಾವೆಲ್ಲರೂ ಸೇರಿ ಹೆಜ್ಜೆ ಹಾಕೋಣ. ಏನಂತೀರಾ? ನಾವೆಲ್ಲರೂ ರೆಡಿ ಸರ್, ಎಲ್ಲರೂ ಬನ್ನಿ. Train number 1357 Karnataka Kashi Express is arriving to Kashi station on platform number 5. ನಾವೀಗ ಉತ್ತರ ಭಾರತ ತಲುಪಿದ್ವಿ ಅನ್ಸುತ್ತೆ ಅಲ್ವಾ ಸರ್? ಹೌದು, ನಿಜ. ನಾವೀಗ ಪವಿತ್ರ ಕ್ಷೇತ್ರವಾದ ಕಾಶಿಗೆ ತಲುಪಿದ್ದೇವೆ. ಇಲ್ಲಿ ಶಿವನ ವಿಶೇಷ ಆರಾಧಕರಾದ ಅಘೋರಿಗಳನ್ನು ಕಾಣಬಹುದು. ನೋಡಿ, ಶಿವನನ್ನು ಭಕ್ತಿಯಿಂದ ನೃತ್ಯದ ಮೂಲಕ ಒಲಿಸಿಕೊಳ್ಳಲು ಬರುತ್ತಿದ್ದಾರೆ ಅಘೋರಿಗಳು. Yo